ದೇಶ ಕಂಡ ಮಹಾನ್ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭದ್ರತಾ ಲೋಪದ ನಂತರ ಅವರ ದೀರ್ಘಾಯುಷ್ಯಕ್ಕಾಗಿ ಅನೇಕ ಕಡೆ ಹೋಮ ಹವನಗಳು ನಡೀತಾ ಇರೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇದೀಗ ಮಂಗಳೂರಿನ ಸುರತ್ಕಲ್ ಸಮೀಪದ ಪ್ರಸಿದ್ಧ ಕಾರ್ಣಿಕ ಕ್ಷೇತ್ರ ಶಿಬರೂರು ಕೊಡಮಣಿತ್ತಾಯ ದೈವಸ್ಥಾನದಲ್ಲಿ ಪ್ರಧಾನಿಯ ಅಭಿಮಾನಿ ದೀರ್ಘಾಯುಷ್ಯ ಕರುಣಿಸಲು ದೈವದ ಮೊರೆ ಹೋಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭದ್ರತಾ ಲೋಪದ ನಂತರ ಅವರಿಗೆ ದೀರ್ಘಾಯುಷ್ಯ ನೀಡಲೆಂದು ನಾಡಿನ ಅನೇಕ ಕಡೆಗಳಲ್ಲಿ ಹೋಮ ಹವನ ನಡೆದಿದೆ. ಇದೀಗ ಸುರತ್ಕಲ್ ಸಮೀಪದ ಪ್ರಸಿದ್ಧ ಶಿಬರೂರು ಕೊಡಮಣಿತ್ತಾಯ ದೈವಸ್ಥಾನದಲ್ಲೂ ದೈವಕ್ಕೆ ಮೋದಿ ಅಭಿಮಾನಿಯೋರ್ವರು ತುಡರ ಬಲಿ ಸೇವೆಯನ್ನ ನೀಡಿದ್ದಾರೆ. ಪಂಜಾಬ್ನಲ್ಲಿ ಭದ್ರತಾ ಲೋಪದ ಪ್ರಕರಣ ನಡೀತಾ ಇದ್ದಂತೆಯೇ ನರೇಂದ್ರ ಮೋದಿಯವರ ಅಭಿಮಾನಿ ಶಿಬರೂರಿನ ನಿವಾಸಿ ತುಕಾರಾಮ ಸಾಲೆನ್ ಅವರು ಮೋದಿಯವರಿಗೆ ಯಾವುದೇ ತೊಂದರೆ ಆಗಬಾರದೆಂದು ಶಿಬರೂರು ಶ್ರೀ ಉಳ್ಳಾಯ ಮತ್ತು ಕೊಡಮಣಿತ್ತಾಯ ಕ್ಷೇತ್ರದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ತಾನು ತುಡರ ಬಲಿ ಸೇವೆ ನೀಡುವುದಾಗಿ ಹರಕೆಯನ್ನ ಹೊತ್ತುಕೊಂಡಿದ್ರು. ಆ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ತುಕಾರಾಮ ಸಾಲೆನ್ ತುಡರ ಬಲಿ ಸೇವೆಯನ್ನ ಸಲ್ಲಿಕೆ ಮಾಡಿದ್ರು. 6ನೇ ತಾರೀಕು ಜನವರಿಗೆ ಮಧ್ಯಾಹ್ನ ನಾನು ಟಿವಿ ನೋಡ್ತಾ ಇದ್ದೆ. ಆಗ ನಮ್ಮ ಪ್ರೀತಿಯ ಪ್ರಧಾನಮಂತ್ರಿಯವರಿಗೆ ಪಂಜಾಬಿನಲ್ಲಿ ಅವರಿಗೆ ಅಟ್ಯಾಕ್ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನಾನು ನೋಡಿ ನನಗೆ ಮನಸ್ಸಿಗೆ ತುಂಬ ಬೇಸರ ಆಯಿತು. ಆದ್ದರಿಂದಾಗಿ ನಾವು ನಮ್ಮ ಈ ಶಿಬರೂರಿನ ನಮ್ಮ ಕೊಡಮಣಿತ್ತಾಯ ನಾವು ನಂಬಿಕೊಂಡು ಬಂದಂಥ ದೇವರು ಶ್ರೀ ಕೊಡಮಣಿತ್ತಾಯ ದೇವರು ಅವರನ್ನು ರಕ್ಷಣೆ ಮಾಡಬೇಕು ಎಂಬ ಒಂದು ವಿಚಾರವು ನನ್ನ ಮನಸ್ಸಿನಲ್ಲಿ ಬಂತು. ಅದಕ್ಕಾಗಿ ನಾನು ಹಿಂದೆ ಮುಂದೆ ನೋಡದೆ ನಮ್ಮ ಪ್ರಧಾನಮಂತ್ರಿಯವರ ರಕ್ಷಣೆ ಆದರೆ ಅವರ ಜೀವಕ್ಕೆ ಏನಾದರೂ ತೊಂದರೆಯಾಗದಿದ್ದರೆ ನಾನು ಒಂದು ತುಡರ ಬಲಿ ಕೊಡ್ತೇನೆ ಎಂದು ನಾನು ಅಲ್ಲಿ ದೇವರಲ್ಲಿ ಮನಪೂರ್ವಕವಾಗಿ ನಾನು ಪ್ರಾರ್ಥಿಸಿ ಒಂದು ವಾಟ್ಸಪ್ಪಿನಲ್ಲಿ ನಾನು ಮೆಸೇಜ್ ಮಾಡಿದೆ. ಆ ವಾಟ್ಸಪ್ಪಿನ ಮೆಸೇಜಿಗೆ ಎಲ್ಲರೂ ನನಗೆ ಸ್ಪಂದಿಸಿ ನನಗೆ ಎಲ್ಲರೂ ನನ್ನ ಮಿತ್ರರು ಶಿಬರೂರಿನ ಎಲ್ಲ ಜನಗಳು ಎಲ್ಲ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿದರು. ಇನ್ನು ತುಡರ ಬಲಿ ಸೇವೆಯಲ್ಲಿ ಕೊಡಮಣಿತ್ತಾಯ ದೈವವು ಅಭಯವನ್ನ ನೀಡಿದ್ದು ಇಡೀ ಜಗತ್ತಿನ ಆಶೀರ್ವಾದ ಇರುವ ವ್ಯಕ್ತಿಗೆ ಯಾವುದೇ ತೊಂದರೆಗಳು ಬರುವುದಿಲ್ಲ. ಇಡೀ ಲೋಕದ ರಕ್ಷಣೆ ಮಾಡುವ ಮಾಯೆ ನಾನು, ನಿಮಗೆ ಭಯಬೇಡ, ಯಾವುದೇ ತೊಂದರೆ ಬರದ ರೀತಿಯಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಅಭಯವನ್ನ ಕೊಟ್ಟಿದ್ದ. ಮಾತ್ರ ವಿಚಾರ ಅದು ಬಂದು ಅದೇ ಅವಳು ಹೊರತಿ ಹೊರತಿ ಉಳ್ಳಾಲ್ದಿ ಮಲ್ಲೆ ನಿವಾರ ಕ್ಷೇತ್ರದ ಈ ಮಣ್ಣು ಉಳ್ಳೆ ಅದೇ ನೆಟ್ಟು ನಿಗಲಿಗೆ ಭಯ ಹೊರಚಿ ನನದಾದ ಮಾತ್ರ ಅವರಂಡ ಸ್ವಾಮಿಗಳ ಮಾಯಗಳ ಮಾತ್ರ ಗೋಚಾರ ಆ ವ್ಯಕ್ತಿ ಕೊಂಜಿತ ರಂಜಾಂಗ ವಿಚಾರ ಬರದಿಲಕ ಮಾಯಂಗು ಕಾತೊಂದಿಲ್ಲ ಇಡೀ ಮಾಯಾದ ಗಾಳಿ ಬೀಜ ಒಂದು ಅದೇ ಆ ವ್ಯಕ್ತಿಗಿಂತ ಮಾತಾ ಜನ ಎತ್ತು ಮಾತಾಡಿ ರಾಜ್ಯ ಭಕ್ತಿನ ಹುಲ್ಲೆರಗಳಿಗೆ ಆರೋಗ್ಯ ಮಾಯಂಗುಲಿ ಮಣ್ಣು ಹುಲ್ಲನ್ನ ನೊಚ್ಚುಳ್ಳಾದ ಐವತ್ತಲ್ಲ ಖಂಡಿತವಾದ ನಡಪಾದ ಗೊರಪ ಐಟಂಜಿಲೋಪ ಬರೋದಿಲ್ಲಕ ಕೊಡಮಂದ ನಡಪಾದ ಕೊರೋದಿಲ್ಲ ಬಲ್ಪಾದ ಗೊರಪ ಅದೇ ಇಡೀ ಲೋಕಕ್ಕೆ ಬರ್ಪಿಚ್ಚಿತ್ತನ ವ್ಯಕ್ತಿನ ನೇಮಕಾಮಂತ ಕೊಡಮಂದ ಐವತ್ತಲ್ಲ ಸ್ವಾಮಿಗಳ ಮಾಯಗಳು ಮಾತ್ರ ಗೋಚಾರ ರಕ್ಷಣಾ ಮಂತ್ರ ಅಧಿಕಾರ ಎಂಗ್ಲಿಗೆ ಅದೇ ಎಂಟನಿಗಳಿಗೆ ಭಯ ಕೊಡ್ಚಿ ನನಗಿರ್ತಿಗಲ್ಲ ಪಾವಂತರದ ಎಂಟ ಬರ್ಲಗಲ್ಲ ಖಂಡಿತವಾದ ವಲ್ಪ ಬತ್ತಂಗಲ್ಲ ಎಂಕುಲ ಮಾಯದ ಗಾಳಿ ಬೀಜವನ್ನು ಉಲ್ಲಾಪದ ನಡಪಾದ ಭಯ ಮಾಡ್ಕೊಂಡು. ಶಿಬರೂರು ಕೊಡಮಣಿತ್ತಾಯ ದೈವಸ್ಥಾನವು ಕರಾವಳಿಯಲ್ಲಿ ಅತ್ಯಂತ ಕಾರಣಿಕದ ದೈವಸ್ಥಾನವಾಗಿದೆ. ಇಲ್ಲಿನ ಮಣ್ಣು ಮತ್ತು ತೀರ್ಥ ಅತ್ಯಂತ ಪ್ರಸಿದ್ಧಿಯನ್ನ ಹೊಂದಿದ್ದು ಇಲ್ಲಿನ ತೀರ್ಥಕ್ಕೆ ವಿಷ ಇರುವ ಶಕ್ತಿ ಇದ್ದು ವಿಷ ಜಂತುಗಳು ಕಡಿದಾಗ ಇಲ್ಲಿನ ತೀರ್ಥ ಮತ್ತು ಮಣ್ಣನ್ನ ಬಾಯಿಗೆ ಹಾಕಿದ್ರೆ ವಿಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಬಹಳ ಹಿಂದಿನಿಂದಲೂ ಬೆಳೆದುಕೊಂಡು ಬಂದಿದೆ. ಡಿಸೆಂಬರ್ ತಿಂಗಳಲ್ಲಿ ಬರುವ ಜಾತ್ರಾ ಮಹೋತ್ಸವದ ಸಂದರ್ಭ ಇಲ್ಲಿನ ತೀರ್ಥ ಮತ್ತು ಮಣ್ಣನ್ನ ಭಕ್ತರು ಮನೆಗೆ ತೆಗೆದುಕೊಂಡು ಹೋಗಿ ಇಡ್ತಾರೆ. ಮಾತ್ರವಲ್ಲ, ಚರ್ಮರೋಗ, ಮಕ್ಕಳಾಗದಿರುವಿಕೆ ಮತ್ತಿತರ ಸಮಸ್ಯೆಗಳಿಗೆ ಹರಕೆ ಹೊತ್ತಂತಹ ಭಕ್ತರು ತಮ್ಮ ಸಂಕಷ್ಟಗಳು ನಿವಾರಣೆಯಾದ ಬಳಿಕ ಕಂಚಿಲು ಸೇವೆ, ಉರುಳು ಸೇವೆ ಮತ್ತಿತರ ಸೇವೆಗಳು ಭಕ್ತರಿಂದ ಸಂದಾಯವಾಗುತ್ತದೆ. ಇಂತಹ ಕಾರಣಿಕ ಕ್ಷೇತ್ರವೊಂದರಲ್ಲಿ ಮೋದಿಗಾಗಿ ಸೇವೆ ಸಲ್ಲಿಕೆಯಾಗ್ತಾ ಇರುವುದು ಮೋದಿಜಿಯವರ ಅಭಿಮಾನಿಗಳ ವಲಯದಲ್ಲಿ ಸಂತಸ ಮೂಡಿಸಿದೆ.
ನಿಶಾಂತ್ ಶೆಟ್ಟಿ ಕಿಲೆಂಚೂರು, ನಮ್ಮ ಕುಡ್ಲ ನ್ಯೂಸ್ 24x7 ಮುಲ್ಕಿ.